ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇನ್ನಿತ್ತ ಮಲ್ಲ ಸುದ್ದಿಲು ಹಿರಿಯ ಡ್ರೈವರ್ ಕೆ ಪೂವಪ್ಪ ಸೇರಿದ 20 ಜನ ಸರ್ಕಾರಿ ಬೇಲೆದಕ್ಲು ಅಧಿಕಾರಿಗಳಿಗೆ ಕುಡ್ಲಡ್ ಸರ್ವೋತ್ತಮ ಸೇವಾ ಪ್ರಶಸ್ತಿ ಕೊರ್ಪನ ಲೇಸ್ ಕೊರೋನಾ ಸೀಕ್ ಪರಡೊಂದಿತ್ತಿನ ಪೊರ್ತುಡು ಸರ್ಕಾರಿ ಬೇಲೆದಕ್ಲು ಸಂದಾಯನ ಸೇವೆ ಮಲ್ಲ ಡಾಕ್ಟರ್ ರಾಜೇಂದ್ರ ಕೆವಿ 2017 ಉಳ್ಳಲ್ಲ ಮುಖ್ಯ ಸೇರಿದ ಬಿಜೆಪಿ ಕಾರ್ಯಕರ್ತರು ಜುಬೈರ್ ನಕೀರ್ನ ಕೇಸ್ ತೀರ್ಪು ಮೂವರಿಗೆ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ. ವರ್ಗಾಯಿನ ಕುಡ್ಲದ ಸಂದೇಶ ಪ್ರತಿಷ್ಠಾನದ ನಿರ್ದೇಶಕರು ಫ್ರಾನ್ಸಿಸ್ ಅಸಿಸಿ ಡಿ ಅಲ್ಮೇಡರಿಗೆ ಕಡಪುರ್ದು ಕೊರ್ಪನ ಲೇಸ್ ಕೊರೋನಾ ಸೀಕದ ಪೊರ್ತುಡು ಆನ್ಲೈನ್ ಸಂಗೀತ ಕಲ್ಪಾದ ಪ್ರತಿಷ್ಠಾನಗೂ ಕೀರ್ತಿ ಕನೆತನಾರು ಧರ್ಮಗುರು ಜೆಬಿ ಸಾಲ್ದಾನ ಟೀಮ್ ಪರಶುರಾಮ ಕುಡ್ಲ ಯಕ್ಷ ಅಭಿಮಾನಿಲಿಡ್ದು ಕುಡ್ಲದ ಖದ್ರ ಮೈದಾನಡು ಪಾವಂಜ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಆಟ ನಾಲ್ವೀರ ಕಲಾವಿದರಿಗೆ ತಮ್ಮನದ ಮರ್ಯಾದೆ. ಇತ್ತೆ ವಾರ್ತೆದ ವಿವರ. ಕೊರೋನಾ ಸಿಕ್ ಪರಡುನ ಪೊರ್ತುಡು ದಕ್ಷಿಣ ಕನ್ನಡ ಜಿಲ್ಲೆಡ್ ಅವೇನು ನಿಯಂತ್ರಣ ಮಲ್ಪರೆ ಸರ್ಕಾರಿ ಬೇಲೆದಕ್ಲು ಸಂದಾಯನ ಸೇವೆ ಮಲ್ಲ ಅಂದು ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಪಂತೇರ್ ಗುರುವಾರ ಕುಡ್ಲದ ಪುರಭವನಡು ಕರ್ನಾಟಕ ಸರ್ಕಾರಿ ಬೇಲೆದಕ್ಲನ ದಿನಾಚರಣೆ ಬೊಕ ಸರ್ವೋತ್ತಮ ಸೇವಾ ಪ್ರಶಸ್ತಿ ಕೊರ್ಪುನ ಲೇಸ್ ಉದಿಪನ ಮಲ್ತದ 6 ಪಾತಿರಿಯರು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಬೊಕ ಕರ್ನಾಟಕ ಸರ್ಕಾರಿ ಬೇಲೆದಕ್ಲ ಸಂಘ ಜಿಲ್ಲಾ ಶಾಖೆ ಕುಡ್ಲದ ಒಟ್ಟು ಸೇರಿಗೆಡ್ ಕರ್ನಾಟಕ ಸರ್ಕಾರಿ ಬೇಲೆದಕ್ಲ ದಿನಾಚರಣೆ ಬೊಕ 2022 ಸಾಲದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಕೊರ್ಪನ ಲೇಸ್ ಕುಡ್ಲದ ಪ್ರಭವನ ನಡೆತಿದೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಕಾರ್ಯಕ್ರಮ ಉದಿಪನ ಮಲ್ತೇರ್. ಕೋವಿಡ್ ಪರಡುನ ಸೀಕದ ಪೊರ್ತುಡು ದಕ್ಷಿಣ ಕನ್ನಡ ಜಿಲ್ಲೆಡ್ ಕೊರೋನಾ ನಿಯಂತ್ರಣ ಮಲ್ಪರೆ ಸರ್ಕಾರಿ ಬೇಲೆದಕ್ಲ ಸೇವೆ ಮಲ್ಲಂದು ಡಾಕ್ಟರ್ ರಾಜೇಂದ್ರ ಕೆವಿ ಮೆಚ್ಚುಗೆದ ಪಾತೆರ ಪಂಡ್ಯರ. ನಾವೆಲ್ಲರೂ ಕೂಡ ಈ ಒಂದು ನೌಕರರ ದಿನಾಚರಣೆಯ ದಿವಸ ನಾವೆಲ್ಲ ಕುತ್ಕೊಂಡು ನಾನು ನಿಜವಾಗ್ಲೂ ನನ್ನ ಕೆಲಸಕ್ಕೆ ಸೇರದಾಗಿರುವಂತ ಮನಸ್ಥಿತಿಯಲ್ಲಿ ನಾನು ಈಗಲೂ ಇದ್ದೀನ ಅಥವಾ ನಾನು ಯಾವ ರೀತಿ ವ್ಯಕ್ತಿಯಾಗಿ ನಾನು ಬದಲಾವಣೆ ಆಗಿದ್ದೀನಿ ಅನ್ನೋದ್ರ ಬಗ್ಗೆ ನಾವೆಲ್ಲ ಆತ್ಮಾವಲೋಕನ ಮಾಡ್ಕೊಂಡ್ರೆ ಇವತ್ತು ನಿಮ್ಗೆಲ್ಲರಿಗೂ ಐ ಥಿಂಕ್ ಕೃಷ್ಣ ಅವರು ಮತ್ತೆ ಅವರ ರಾಜ್ಯಾಧ್ಯಕ್ಷರು ಷಡಕ್ಷರಿ ಅವರು ಓಡಿ ಹಾಕಿಸಿ ಎಲ್ಲರಿಗೂ ಕೂಡ ಇವತ್ತು ಸರ್ಕಾರಿ ನೌಕರರ ದಿನಾಚರಣೆಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ನಿಮ್ಗೆಲ್ಲರಿಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಪಾಯಿಂಟ್ಗಳಲ್ಲಿ ನೀವೆಲ್ಲರೂ ಕೂಡ ಇವತ್ತು ನಾವು ಒಂದು ನಮ್ಮ ಸಮಯಾವಕಾಶವನ್ನ ನಾವಿಲ್ಲಿ ಇದು ಮಾಡ್ತಾ ಇದೀವಿ ಅಂತ ಹೇಳಿದಾಗ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, 5 ನಿಮಿಷ ಆತ್ಮಾವಲೋಕನ ಮಾಡಿ ಯಾವ ರೀತಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಾವು ಮಾಡಿಕೊಂಡು ಅದರೊಳಗಡೆ ನನ್ನಿಂದ ಏನಾದರೂ ಬದಲಾವಣೆ ಮಾಡಬೇಕು ಅನ್ನೋದಾದ್ರೆ ನಾವು ಡೆಫಿನೆಟ್ಲಿ ನಾವು ಬದಲಾಗಿ ಪ್ರತಿ ಸಲನೂ ಕೂಡ ಸಾಂಕೇತಿಕವಾಗಿ ಮಾಡಿ ನಮಗೂ ಬೇಜಾರಾಗಿ ಹೋಗಿರುತ್ತೆ. ಸಾಂಕೇತಿಕವಾಗಿ ಉದ್ಘಾಟನೆ, ಸಾಂಕೇತಿಕವಾಗಿ ಭಾಷಣ, ಎಲ್ಲ ಟೋಕನಿಸಮ್ ಆಗುವಂಥದ್ದು ಆಗಬಾರ್ದು. ಅದನ್ನ ನಾವು ನಮ್ಮ ಇದರೊಳಗಡೆ ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ ಇದನ್ನ ಮಾಡಬೇಕು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕುಮಾರ್ ಗುರ್ಕಾರ್ಮೆ ವಹಿಸ್ತಿದ್ದೇರು. ವಾರ್ತಾಪಕ ಸಾರ್ವಜನಿಕ ಸಂಪರ್ಕ ಇಲಾಖೆಡ್ ಕರಿನ 30 ವರ್ಷಲೆಡ್ದು ಸೇವೆ ಮಲ್ತೊಂದು ಪುನಃ ಹಿರಿಯ ಡ್ರೈವರ್ ಕೆ ಪೂವಪ್ಪ ಸೇರ್ನಂಚ 20 ಜನ ಸರ್ಕಾರಿ ಅಧಿಕಾರಿಗಳಿಗೆ 2022 ಸಾಲದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಕೊಡ್ತು ಮರ್ಯಾದೆ ಮಲ್ತೇರು. ಜಿಲ್ಲಾ ಪೊಲೀಸ್ ಮುಖ್ಯಸ್ಥರು ಸೋನಾವಣೆ ರಿಷಿಕೇಶ್ ಭಗವಾನ್, ಕರ್ನಾಟಕ ರಾಜ್ಯ ಸರ್ಕಾರಿ ಬೇಲೆದಕ್ಲ ಸಂಘದ ಜಿಲ್ಲಾ ಗುರುಕಾರ್ಯರು ಪಿಕೆ ಕೃಷ್ಣ, ಸಂಘದ ಕಾರ್ಯಂತರು ಗಣೇಶ್ ರಾವ್, ರಾಜ್ಯ ಪರಿಷತ್ ಸದಸ್ಯರು ಶರ್ಲಿ ಸುಮಾಲಿನಿ, ಸಂಘದ ತಾಲೂಕು ಗುರುಕಾರ್ಯರು ಪಾಲ್ಗೊಂಡರು. ಕುಟ್ಲ ವಜಾಲ್ದ ಕಟ್ಟಪಣಿ ಪನ್ಪನವಲು ಇಲ್ಲ ಕೈತಲು ಸೈಕಲ್ಡ್ ಗೊಬ್ಬೊಂದಿತ್ತಿನ 5 ವರ್ಷ ಪ್ರಾಯದ ಮೊಹಮ್ಮದ್ ಜೀಸನ್ ಪನ್ಪನ ಆಣಗ್ ಟಿಪ್ಪರ್ ಗಾಡಿ ಎಡ್ತದ ಜೀವ ಕಳೆಯನ್ನ ಬೇಜಾರ್ದ ಸಂಗತಿ ನಡೆತದಂಡ. ಕುಟ್ಲ ಬಜಾಲ್ದ ಕಟ್ಟಪಣಿ ಪನ್ಪನವಲು ಇಲ್ಲಂತ ಕೈತಲ್ ಗೊಬ್ಬೊಂದಿತ್ತಿನ 5 ವರ್ಷದ ಆಣಗ್ ಟಿಪ್ಪರ್ ಗಾಡಿ ಎಡ್ತದ ತೀರ್ನ ಬೇಜಾರ್ದ ಸಂಗತಿ ನಡೆತದಂಡ. ಹಿದಾಯತುಲ್ಲಾ ಪನ್ಪನಾರ್ ನಮಗೆ 5 ವರ್ಷದ ಮೊಹಮ್ಮದ್ ಜೀಶನ್ ಸೈಕಲ್ಡ್ ಇಲ್ಲಲ್ದ ಕೈತಲ್ದ ಮಾರ್ಗಡು ಗೊಬ್ಬೊಂದು ಪನಗ ಅವೇ ಮಾರ್ಗಡು ಬತ್ತಿನ ಟಿಪ್ಪರ್ ಗಾಡಿ ಆಣಗೆ ಎಡ್ತದ ಪ್ರಾಣ ಪುತ್ತೊಂಡು. ಇಂಚಿ ಪದ ದಿನಕ್ಲಿಡ್ ಗಾಡಿಲಿನ ಅವಗಡ ಹೆಚ್ಚೊಂದುಂಡು. ಹೆಚ್ಚಾದ ಗಾಡಿ ಬುಡ್ಪುನಕ್ಲ ಅಜಾಗ್ರತೆ ಬೊಕ್ಕ ಹೆಚ್ಚಿನ ರಭಸ ಗಾಡಿಲು ಎಡ್ಪರೆ ಒಂಜಕ್ಕೊಂಜಿ ಗುದ್ಯರೆ ಕಾರಣ ಒಂದುಂಡು. ಜನಕುಲು ಪ್ರಾಣ ಕಳೆವೊಂದುಲ್ಯರು.
ಮಣಿಪಾಲ ಲಕ್ಷ್ಮೀನಗರದ ಸುಧಾ ಫರ್ನಿಚರ್ಸ್ ಪನ್ಪುನ ಅಂಗಡಿಗೆ ಬುಧವಾರ ರಾತ್ರಿ ಸೂಪತದು ಲಕ್ಷಗಟ್ಲೆ ರೂಪಾಯಿ ಬೆಲೆತ ಫರ್ನಿಚರ್ ಬೊಕ್ಕ ಸಾಧನಲು ಪೊತ್ತುದು ಪೋತುಂಡು ಕೈತಲ್ದ ಹೋಟೆಲ್ಗಳ ಸೂಪತದು ನಷ್ಟ ಆತಂಡು. ಉಡುಪಿ ಜಿಲ್ಲೆದ ಮಣಿಪಾಲ ಮಾರ್ಗೋಡು ಬುಧವಾರ ರಾತ್ರಿ ಫರ್ನಿಚರ್ ಅಂಗಡಿ ಒಂಜಿ ಸೂಪತದು ಪೊತ್ತುದುಂಡು. ಮಣಿಪಾಲ ಲಕ್ಷ್ಮೀನಗರದ ಸುಧಾ ಫರ್ನಿಚರ್ ಅಂಗಡಿಡ್ ಒರಡ್ದೊರನೆ ಸೂಪತದು ಪಾಕ ಫರ್ನಿಚರ್ಸ್ ಬೊಕ್ಕ ಫರ್ನಿಚರ್ ತಯಾರು ಮಲ್ಪನ ಸೊತ್ತುಲು ಪೊತ್ತುದು ಬಸ್ ಮಾತಂಡು. ಶಾರ್ಟ್ ಸರ್ಕ್ಯೂಟ್ ಅವರ ಸೂಪತದು ಪೊಂದು ಜನಕಲು ಸಂಶಯ ತೆರಿಪಾದಿರು. ಈ ಅಂಗಡಿದ ಕೈತಲ್ದ ಹೋಟೆಲ್ಗಳ ಸೂಪತದು ನಷ್ಟ ಆತಂಡು. ಉಡುಪುದ ಅಗ್ನಿಶಾಮಕ ದಳತಕ್ಲು ಸೂತೆಕ್ಕವನ ಕಾರ್ಯಾಚರಣೆ ನಡಪಾಯಿರು. ಅಂಗಡಿಗೆ ಲಕ್ಷಗಟ್ಲೆ ರೂಪಾಯಿ ಬೆಲೆತ ಸೊತ್ತುಲು ನಷ್ಟ ಆತಂಡು. ಉಳ್ಳಾಲದ ಮುಕ್ಕಚ್ಚೇರಿ ಪಳ್ಳಿದೆದುರು 2017 ಅಕ್ಟೋಬರ್ 4 ಮುಕ್ಕಚ್ಚೇರಿ ಬಿಜೆಪಿ ಕಾರ್ಯಕರ್ತರಾದಿತ್ತಿನ ಜುಬೈರನ್ ಕೆರ್ನ ಕೇಸ್ದ 3 ಅಪರಾಧಿಲಿಗೆ ಕುಡ್ಲದ ಹೆಚ್ಚಿಗೆ ಜಿಲ್ಲಾ ಬೊಕ್ಕ ಸತ್ರ ಕೋರ್ಟ್ ನ್ಯಾಯಾಧೀಶರು ಬಿಬಿ ಜಕಾತಿ ಜೀವಾವಧಿ ಶಿಕ್ಷೆ ಪಾಡ್ದು ತೀರ್ಪು ಕೊಡ್ತಾರೆ. ಉಳ್ಳಾಲದ ಮುಕ್ಕಚ್ಚೇರಿ ಪಳ್ಳಿದ ಎದುರು 2017 ಅಕ್ಟೋಬರ್ 4 ಮುಕ್ಕಚ್ಚೇರಿ ಬಿಜೆಪಿ ಕಾರ್ಯಕರ್ತರಾದಿತ್ತಿನ ಜುಬೇರ್ ನಗರ್ನ ಕೇಸ್ದ 3 ಅಪರಾಧಿಲಿಗೆ ಕುಡ್ಲದ ಹೆಚ್ಚಿಗೆ ಜಿಲ್ಲಾ ಬೊಕ್ಕ ಸತ್ರ ಕೋರ್ಟ್ ನ್ಯಾಯಾಧೀಶರು ಬಿಬಿ ಜಕಾತಿ ಜೀವಾವಧಿ ಶಿಕ್ಷೆ ಪಾಡ್ದು ತೀರ್ಪು ಕೊಡ್ತಾರೆ. ನಿಜಾಮ್ ಅಲಿಯಾಸ್ ನಿಜಾಮುದ್ದೀನ್, ತಾಜು ಅಲಿಯಾಸ್ ತಾಜುದ್ದೀನ್, ಮುಸ್ತಾಫಾ ಅಲಿಯಾಸ್ ಮೊಹಮ್ಮದ್ ಮುಸ್ತಾಫಾ 3 ಅಪರಾಧಿಲಾದುಲ್ಲೇರು. ಜುಬೇರ್ ಬೊಕ್ಕ ಆಸಿಫ್ ಪನ್ಪನಕ್ಲಿಗೆ ಪಲ್ಯದ ಸೈಡು ಲಡಾಯಾದಿತ್ತಂಡು ಅಂಚಾದ ಬಗೆ ಇತ್ತಂಡು. 2017 ರಂಜಾನ್ ಪರ್ಪದ ದುಮ್ಮುನಾನಿ ಜುಬೇರ್ಗ್ ಮುಕ್ಕಚ್ಚೇರಿಡ್ ಆಸಿಫ್ ಬೊಕ್ಕ ಆಯನ ದೋಸ್ತಿ ಅಲ್ತಾಫ್ ಪಿಟ್ಟು ಪಾಡ್ದಿತ್ತೇರು. ಜುಬೇರ್ ಪೊಲೀಸ್ಗೆ ದೂರು ಕೊಡ್ದಿತ್ತೇರು. ಉಳ್ಳಾಲ ಸ್ಟೇಷನ್ ಕೇಸ್ ಇತ್ತಂಡು. ಅಲ್ತಾಫ್ ಮಿತ್ತು ಗುಂಡ ಕಾಯ್ದೆ ಪಾಡ್ದಿತ್ತೇರು ಅಂಚಾದ ಜುಬೇರ್ಗ್ ಅಲ್ತಾಫ್ ಮಿತ್ತು ಬಗೆ ಇತ್ತಂಡು. 2017 ಅಕ್ಟೋಬರ್ 4 ಬೈಯಗ್ ಅಲ್ತಾಫ್ ಆಸಿಫ್ ಬೊಕ್ಕ ಸುಹೇಲ್ ಸೇರ್ದು ಜುಬೇರ್ನ ಕೆರಿಯರೆ ಕೆನಿ ನಡಪಾದು. ಜುಬೇರ್ ದೋಸ್ತಿ ಇಲಿಯಾಸ್ನ ಒಟ್ಟಿಗೂ ಪಳ್ಳಿದ ಎದುರು ಬೈಕಡು ಕುಲ್ಲುದು ಪಾತ್ರೊಂದುಪ್ಪನಾಗ ಸುಹೇಲ್, ನಿಜಾಮ್, ತಾಜುದ್ದೀನ್ ಬೊಕ್ಕ ಮುಸ್ತಾಫಾ ತಲವಾರ್ಡ್ ಕಡ್ತದು ಜುಬೇರ್ನ ಕೆಡ್ತೇರು. ತಡೆಪೆರೆ ಪ್ರಯತ್ನ ಮಲ್ತಿನ ಇಲಿಯಾಸ್ನ ಕೈಕ್ ಕಡ್ತದೇರು. ಅಪಗದ ಪೊಲೀಸ್ ಇನ್ಸ್ಪೆಕ್ಟರ್ ಗೋಪಿಕೃಷ್ಣ ಕೆಆರ್ ತನಿಖೆ ನಡಪಾದು ದೋಷ ದೂರು ಪಟ್ಟಿ ಕೊಡ್ದಿತ್ತೇರು. 5ನೇ ಆರೋಪಿ ಅಲ್ತಾಫ್ ತೀರ್ದೆ, ಮುಖ್ಯ ಆರೋಪಿ ಸುಹೇಲ್ ತಪ್ಪಾದೆ. ನಿಜಾಮುದ್ದೀನ್, ತಾಜುದ್ದೀನ್ ಬೊಕ್ಕ ಮುಸ್ತಾಫಾಗ್ ಕೋರ್ಟು ಜೀವಾವಧಿ ಶಿಕ್ಷೆ 20,000 ರೂಪಾಯಿ ದಂಡ, ಅಪರಾಧಗೂ 5 ವರ್ಷ ಶಿಕ್ಷೆ ಬೊಕ್ಕ 5,000 ದಂಡ. ದಂಡದ ಕಾಸಡ 50,000 ಜುಬೇರ್ನ ಅಮ್ಮೆರೆ ಕೊರಿಯರೆ, ಪೆಟ್ಟೈನ ಇಲಿಯಾಸ್ಗೆ 20,000 ಕೊರಿಯರೆ. ಜುಬೇರ್ನ ಅಮ್ಮೆರೆಗೆ ಬೊಕ್ಕ ಪೆಟ್ಟೈನರಿಗೆ ಸರಿಯಾಯಿನ ಪರಿಹಾರ ಕೊರಿಯರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವೆಲನ ಪ್ರಾಧಿಕಾರಗೂ ನ್ಯಾಯಾಧೀಶರು ಆದೇಶ ಕೊಡ್ತಾರೆ. ಸರ್ಕಾರದ ಪರವಾದ ಸರ್ಕಾರಿ ಅಭಿಯೋಜಕರು ನಾರಾಯಣ ಶೇರಿಗಾರಿಯು ತನಿಖೆ ನಡಪಾದ ವಾದ ದುಂಬುದಿದ್ದರು. ಬಂಟ್ವಾಳ ತಾಲೂಕು ತಹಸೀಲ್ದಾರ್ ರಶ್ಮಿ ಎಸ್ಆರ್ ಮೇರೆನ ಕಂದಾಯ ಇಲಾಖೆದ ಪಿರವರಿದಿನ ವರ್ಗಲೆನ ಕಲ್ಯಾಣ ಇಲಾಖೆಗೂ ವರ್ಗ ಮಲ್ತದ ಸರ್ಕಾರದ ಅಧೀನ ಕಾರ್ಯಂತರ ಅಕ್ಕ ಮಹಾದೇವಿ ಆದೇಶ ಪಿದಡ್ಪಾದಿರು. ಬಂಟ್ವಾಳ ತಾಲೂಕು ತಹಸೀಲ್ದಾರ್ ರಶ್ಮಿ ಎಸ್ಆರ್ ಮೇರೆನ ಕಂದಾಯ ಇಲಾಖೆದ ಪಿರ ಒರಿದಿನ ವರ್ಗಲೆನ ಕಲ್ಯಾಣ ಇಲಾಖೆಗೆ ವರ್ಗ ಮಲ್ತದ ಸರ್ಕಾರದ ಅಧೀನ ಕಾರ್ಯಂತರ ಅಕ್ಕ ಮಹಾದೇವಿ ಆದೇಶ ಪಿದಡ್ಪಾದಿರು. ಬಂಟ್ವಾಳೋಡು ಗ್ರೇಡ್ 1 ತಹಸೀಲ್ದಾರರಾದ ಕರ್ತವ್ಯ ಮಲ್ತೊಂದಿತ್ತಿನ ರಶ್ಮಿ ಎಸ್ಆರ್ ರೆನ್ ನನದ ಆದೇಶ ಮುಟ್ಟ ಪಿರ ಒರಿದಿನ ವರ್ಗಲೆನ ಕಲ್ಯಾಣ ಇಲಾಖೆದ ಜಿಲ್ಲಾ ಅಧಿಕಾರಿಯಾದದೀದ್ ಆದೇಶ ಕೊಡ್ತೇರು. ಇಡಮುಟ್ಟ ಆ ಕರ್ತವ್ಯಡು ಇತ್ತಿನ ಸಚಿನ್ ಕುಮಾರ್ ರೆನ್ ಪಿರ ಒರಿದಿನ ವರ್ಗಲೆನ ಇಲಾಖೆದ ಜಿಲ್ಲಾ ಅಧಿಕಾರಿ ಕರ್ತವ್ಯಡ್ದು ಬಿಡುಗಡೆ ಮಲ್ತದಂಡ ಆಂಡಾರೆಗ್ ನನ್ನ ಓವು ಜವಾಬ್ದಾರಿಂದ ತೋಜಾಜಿರು. ಕುಡ್ಲದ ಕದ್ರ ಮೈದಾನಡು ಬುಧಾರ ಟೀಂ ಪರಶುರಾಮ್ ಕುಡ್ಲ ಯಕ್ಷ ಅಭಿಮಾನುಲ್ ನಡಪಾಯಿನ ಪಾವಂಜ ಮೇಳದ ಸೇವೆ ಆಟದ ರಂಗಸ್ಥಳಟು ಕಲಾವಿದರಾಯಿನ ಪಟ್ಲ ಸತೀಶ್ ಶೆಟ್ಟಿ, ದಿನೇಶ್ ರೈ ಕಡಬ, ಮಾಧವ ಬಂಗೇರ ಕೊಳತ್ತಮ್ಮ ಜಲ್ಬಕ ದಿನೇಶ್ ಶೆಟ್ಟಿ ಕಾವಲ್ಕಟ್ಟೆ ಮಕ್ಳಿಗೆ ತಮ್ಮನದ ಮರ್ಯಾದೆ ಮಲ್ತಿರು.
ಟೀಮ್ ಪರಶುರಾಮ ಕುಡ್ಲ ಯಕ್ಷ ಅಭಿಮಾನ್ಯನ ನಿಲೆಟ್ ಬುಧರ ರಾತ್ರಿ ಕುಡ್ಲದ ಕದ್ರ ಮೈದಾನೋಡ್ ನಡಪೈನ ಪಾವಂಜೆ ಮೇಳದ ಆಟದ ಪುರ್ತುಡು ಮೇಳದ 4 ಕಲಾವಿದರಿಗೆ ತಮ್ಮನದ ಮರ್ಯಾದೆ ಕಾರ್ಯಕ್ರಮ ಆಟದ ರಂಗಸ್ಥಳೋಟ್ ನಡೆತಂಡ. ಪಾವಂಜೆ ಮೇಳದ ಹಾಸ್ಯ ಕಲಾವಿದರ ದಿನೇಶ್ ರೈ ಕಡಬ, ಕಲಾವಿದರೈನ ಮಾಧವ ಬಂಗೇರ ಕೊಳತಮ ಜಲ್ಬೊಕ, ದಿನೇಶ್ ಶೆಟ್ಟಿ ಕಾವಳಕಟ್ಟೆ ಮಕ್ಳಿಗೆ ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಬೊಕ ಶಾಸಕರ ಡಾಕ್ಟರ್ ಭರತ್ ಶೆಟ್ಟಿ ಇದ್ದದ ತಮ್ಮನದ ಮರ್ಯಾದೆ ಮಲ್ತೆರ. ಪಾವಂಜೆ ಯಕ್ಷಗಾನ ಮೇಳದ ಸಂಚಾಲಕರಾದ ಮೇಳ ನಡಪಾದ ಗೆಲ್ಮೆ ಪಡೆಯನ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ತಾಪಕಿರುಬಕ ಭಾಗವತರಾದ ಪುನಃ ಪಟ್ಲ ಸತೀಶ್ ಶೆಟ್ಟಿ ಮೆರೆಗ್ಲ ತಮ್ಮನದ ಮರ್ಯಾದೆ ಮಲ್ತೆರ. ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಪಾತಿರ್ದ ಪಾವಂಜೆ ಯಕ್ಷಗಾನ ಮೇಳನ್ನು ಸಮರ್ಥವಾದ ನಡಪಾದ ನಂಕ್ ಯಕ್ಷಗಾನದ ತಮ್ಮನ ಬಲಸೊಂದುಪ್ಪನ ಪಟ್ಲ ಸತೀಶ್ ಶೆಟ್ಟಿ ಸೇರಿದ 4 ಕಲಾವಿದರಿಗೆ ಟೀಮ್ ಪರಶುರಾಮ ಕುಡ್ಲದ ಹೊಸ ಜವನೇರು ತಮ್ಮನದ ಮರ್ಯಾದೆ ಮಲ್ತದೇರ. ಇಂಚಿನ ಎಡ್ಡೆ ಕಾರ್ಯ ಬಕ ಆಟ ಮಾತಾ ಕಡೆಟ್ ನಡಪೋಡು ಅಂಚಾಣ ನಮ್ಮ ಜನ್ಮ ಪಾವನಾಪನೊಂದು ಪಂಡಿರ. ಹಿಂದೆ ಎಲ್ಲ ನಾವು ಕಂಬಳವನ್ನ ನೋಡಿದ್ರೆ 7 ದೇವಿ ಮಾತ್ಮೆ ಆಟವನ್ನ ನೋಡಬೇಕು, ಯಕ್ಷಗಾನವನ್ನ ನೋಡಬೇಕು ಅನ್ನುವಂತಹ ಒಂದು ಪ್ರತೀತಿ ಕೂಡ ಇತ್ತು. ಹಾಗಾಗಿ ದೇವಿ ಮಾತ್ಮೆಗೆ ವಿಶೇಷವಾಗಿರತಕ್ಕಂತಹ ಜ್ಞಾನವನ್ನು ಕೊಟ್ಟವರು ಪಟ್ಲ ಸತೀಶ್ ಭಾಗವತರು. ಹಾಗಿರುವುದರಿಂದ ಇವತ್ತು ಟೀಮ್ ಪರಶುರಾಮ ಕುಡ್ಲ ಅನ್ನುವಂಥ ಹೆಸರಿನಲ್ಲಿ ನಮ್ಮ ನವತರುಣರು ಒಂದು ದೊಡ್ಡ ತಂಡವನ್ನು ಕಟ್ಟಿಕೊಂಡು ಈ ಮೂಲಕವಾಗಿ ಯಕ್ಷಗಾನವನ್ನು ನಮಗೆಲ್ಲ ಉಣಬಡಿಸುವ ಒಂದು ಬಹಳ ದೊಡ್ಡ ಪ್ರಯತ್ನವಾಗಿ ಒಂದು ಆಶಾಕಿರಣವಾಗಿ ಹೊರಹೊಮ್ಮಿದ್ದಾರೆ. ಇವರುಗಳ ಮುಂದಿನ ಸತ್ಕರ್ಮಗಳೆಲ್ಲ ಮಂಜುನಾಥನ ಅನುಗ್ರಹದಿಂದ ವಿಶೇಷವಾಗಿ ಮುನ್ನಡೆಯಲಿ. ವಿಶ್ವ ಹಿಂದೂ ಪರಿಷತ್ ನಾಯಕರ ವಕೀಲರು ಜಗದೀಶ ಶೇನವ, ಮಹಾನಗರ ಪಾಲಿಕೆ ಸದಸ್ಯರು ಮನೋಹರ ಶೆಟ್ಟಿ, ಟೀಮ್ ಪರಶುರಾಮ ಕುಡ್ಲದ ಸಾರಥಿಲು ಕಾರ್ಯಕ್ರಮಟ್ಟು ಪಾಲ್ಗೊಂಡಿರು. ಕೊರೋನಾ ಸೀಕದ ಪೊರ್ತುಡು ಆನ್ಲೈನ್ ಸಂಗೀತ ಕಲ್ಪಾದ ಸಂದೇಶ ಪ್ರತಿಷ್ಠಾನದ ಕೀರ್ತಿನ ಹೆಚ್ಚ ಮಲ್ತಿನಾರು ಅಸಿಸಿಡಿ ಅಲ್ಮೇಡಾಂದ್ ಕುಡ್ಲ ಕ್ರೈಸ್ತ ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಧರ್ಮಗುರು ಜೆಬಿ ಸಾಲ್ದಾನ ಪಂತೆರ್ ವರ್ಗಾಯಿನ ಕುಡ್ಲದ ಸಂದೇಶ ಪ್ರತಿಷ್ಠಾನದ ನಿರ್ದೇಶಕರು ಧರ್ಮಗುರು ಫ್ರಾನ್ಸಿಸ್ ಅಸಿಸಿಡಿ ಅಲ್ಮೇಡರನ್ನು ಕಡಪೊಡ್ದು ಕೊರ್ಪನ ಲೇಸಿಡ್ ಆರ್ಪಾತಿರಿಯರು. ಕುಡ್ಲದ ಸಂದೇಶ ಪ್ರತಿಷ್ಠಾನದ ನಿರ್ದೇಶಕರಾದ 3 ವರ್ಷ ಸೇವೆ ಸಂದಾದ ವರ್ಗಾಯಿನ ಧರ್ಮಗುರು ಫ್ರಾನ್ಸಿಸ್ ಅಸಿಸಿಡಿ ಅಲ್ಮೇಡರನ್ನು ಕಡಪೊಡ್ದು ಕೊರ್ಪನ ಲೇಸ್ ಕುಡ್ಲ ನಂತೂರದ ಸಂದೇಶ ಪ್ರತಿಷ್ಠಾನದ ಸಭಾಂಗಣ ನಡೆತಂಡ. ಕುಡ್ಲ ಕ್ರೈಸ್ತ ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಧರ್ಮಗುರು ಜೆಬಿ ಸಾಲ್ದಾನ ತಮ್ಮನದ ಮರ್ಯಾದೆ ಮಲ್ತೆರ್ ಅಸಿಸಿಡಿ ಅಲ್ಮೇಡರಿಗೆ ಎಡ್ಡೆಪ್ಪು ಬಯಕನಕ್ಲು ಅಭಿಮಾನಿಲು ಮರ್ಯಾದೆ ಮಲ್ತದ ಎಡ್ಡೆಪ್ಪು ಬಯಕೆಯರ್. ಫ್ರಾನ್ಸಿಸ್ ಅಸಿಸಿಡಿ ಅಲ್ಮೇಡಾ ಪಾತಿರ್ದ ತನಕ 3 ವರ್ಷ ಸಾಯ ಸಕ್ಕಾಯ ಕುರ್ನ ಬೊಕ ತಮ್ಮನದ ಮರ್ಯಾದೆ ಮಲ್ತಿನೇಕ್ ಸೊಲ್ಮೆ ಸಂದಾದ ಸರ್ವರೆಗ್ಲ ಎಡ್ಡಪ್ಪು ಬೇಕೇರ. ಇಲ್ಲಿ ಸ್ಟೂಡೆಂಟ್ಗಳು ಇರಬೇಕಿತ್ತು, ಆದರೆ ಸ್ಟೂಡೆಂಟ್ಗಳ ಬದಲಾಗಿ ಇವತ್ತು ವೆಲ್ ವಿಷರ್ಸ್ ಇದ್ದಾರೆ. ಖಂಡಿತವಾಗಿಯೂ ವೆಲ್ ವಿಷರ್ಸ್ ಪ್ರತಿಯೊಬ್ಬರ ಲೇಖಕರಾಗಿರ್ಬೋದು, ಕೆಲವೊಬ್ಬರು ಕಾನೂನಿಗೋಸ್ಕರ ಇಲ್ಲಿ ಬಂದದ್ದು, ಸಲಹೆ ಕೇಳಲಿಕ್ಕೆ ಬಂದದ್ದು, ಇವತ್ತು ಅವರು ಸಹ ಇಲ್ಲಿ ಇದ್ದಾರೆ. ನನ್ನ ವೆಲ್ವಿಷರ್ ಆಗಿ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಹಾಜರಂತ ತಮಗೆಲ್ಲರಿಗೂ ಮತ್ತು ಈ 3 ವರ್ಷಗಳಲ್ಲಿ ನೀವು ಕೊಟ್ಟಂಥ ಸಹಕಾರ ಏನಂತ ಹೇಳಿದರೆ, ನಾವು ಒಂದು ಪೋಸ್ಟರ್ನ ಕಳಿಸಿದರೆ ಆ ಪೋಸ್ಟರನ್ನು ಫಾರ್ವರ್ಡ್ ಮಾಡುವಂಥದ್ದು ನೀವು ಮಾಡ್ತಾ ಇದ್ದೀರಾ. ಯಾಕಂತೇಳಿದ್ರೆ ಕೆಲವರು ಪೋಸ್ಟರನ್ನು ಫಾರ್ವರ್ಡ್ ಮಾಡಿ ಅದರ ಫೋಟೋವನ್ನು ಕಳಿಸ್ತಾರೆ, ನಾನು ಇಷ್ಟು ಜನರಿಗೆ ಫಾರ್ವರ್ಡ್ ಮಾಡಿದೆ ಅಂತೇಳಿ ಫೋಟೋವನ್ನು ಕಳಿಸ್ತಾರೆ. ಅದು ಖಂಡಿತವಾಗಿ ಸಂದೇಶ ಸಂಸ್ಥೆ ಲಾಕ್ಡೌನ್ ಆದ ಸಂದರ್ಭದಲ್ಲಿ ನೀವು ಕೊಟ್ಟಂಥ ಸಹಕಾರ ಅದು ಅಮೋಘವಾದ ಸಹಕಾರ. ಆದ್ದರಿಂದ ಆ ಸಹಕಾರಕ್ಕೋಸ್ಕರ ನಾನು ಚಿರಋಣಿಯಾಗಿದ್ದೇನೆ ಮತ್ತು ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈ ಪೊರ್ತುಡು ಹೊಸ ನಿರ್ದೇಶಕರ ಪ್ರೊಫೆಸರ್ ಜಾನ್ ಡಿ ಸಿಲ್ವೆರನ್ ಎತ್ಕೊಂಡರ. ಜೆಬಿ ಸಾಲ್ದಾನ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿದ ದುಂಬುದ ಗುರ್ಕಾರರು ರಾಯ್ ಕ್ಯಾಸ್ಟಲಿನೋ ಲೇಸ್ಡ್ ಪಾಲ್ಗೊಂಡರ. ತುರ್ತುದ ಪೊರ್ತುಡು ಸಾರ್ವಜನಿಕರ ಅಗ್ನಿಶಾಮಕ ದಳದ ಪ್ರಯೋಜನದೆತು ನಡುಪನ್ಪನವೇ ಅಗ್ನಿಶಾಮಕ ಸೇವಾ ಸಪ್ತಾಹದ ಮುಖ್ಯ ಉದ್ದೇಶ ಅಂದು ದಕ್ಷಿಣ ಕನ್ನಡ ಜಿಲ್ಲಾ ಅಗ್ನಿಶಾಮಕ ದಳ ಅಧಿಕಾರಿ ಭರತ್ ಕುಮಾರ್ ಪಂತೆರ್ 6 ಸಪ್ತಾಹದ ಲೆಕ್ಕೊಡು ನಮ್ಮ ಕುಡ್ಲ ಚಾನಲ್ದ ಒಟ್ಟಿಗೆ ಪಾತಿರಿಯರು.
ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಬಕ ತುರ್ತು ಸೇವೆಲನ ನಿಲೆಟ್ ಏಪ್ರಿಲ್ 14 ಇರುವ ಮುಟ್ಟ ರಾಜ್ಯದೊರ್ಮೆಡ್ ಅಗ್ನಿಶಾಮಕ ಸೇವಾ ಸಪ್ತಾಹ ನಡಪಾಂಡ್. ಸಪ್ತಾಹದ ಅಖಿರಿದ ದಿನ ಬುಧವಾರ ಜಿಲ್ಲಾ ಅಗ್ನಿಶಾಮಕ ದಳ ಅಧಿಕಾರಿ ಭರತ್ ಕುಮಾರ್ ನಮ್ಮ ಕುಡ್ಲ ಚಾನಲ್ ದೊಟ್ಟಿಗೆ ಪಾತಿರ್ದು ಆಪಗಿಟ್ಟು ಮಾಹಿತಿ ಕುರಿಯರ್. ತುರ್ತುದ ಪುರ್ತುಲೆಡ್ ಸಾರ್ವಜನಿಕ ಅಗ್ನಿಶಾಮಕ ದಳದ ಪ್ರಯೋಜನದ ತೊನಡು ಪನ್ಪುನವೇ ಅಗ್ನಿಶಾಮಕ ಸೇವಾ ಸಪ್ತಾಹದ ಮುಖ್ಯ ಉದ್ದೇಶ ಆದಿತ್ತಂಡ. ಸಾರ್ವಜನಿಕ ಜಾಗರೆಡ್ ಅಗ್ನಿ ಅವಘಡ ಬೊಕ್ಕ ಅವಿಡ್ದು ಬಚಾವಾಪನ ಬಗೆಟ್ ಮಾಹಿತಿ ಕೊಡ್ದು ಜಾಗೃತಿ ಮೂಡಾಯರ ಈ ಸಪ್ತಾಹ ನಡಪಾದಂಡ. ತುರ್ತುದ ಪುರ್ತುಡು ಸಾರ್ವಜನಿಕರ ಅಗ್ನಿಶಾಮಕ ಸ್ಟೇಷನ್ಗೆ ಫೋನ್ ಮಲ್ತದ ಪ್ರಯೋಜನದ ತೊನುಲಿಂದ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಭರತ್ ಕುಮಾರ್ ಪಂಡೇರ. ಕಾರ್ಯಕ್ರಮಗಳನ್ನು ಸಾರ್ವಜನಿಕರಿಗೆ ಮಾಹಿತಿ ಕಾರ್ಯಕ್ರಮಗಳು, ಜಾಗೃತಿ ಕಾರ್ಯಕ್ರಮಗಳನ್ನು ನಾವು ಈ ಸಂದರ್ಭದಲ್ಲಿ ಈ ವಾರದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಈ ಕಾರ್ಯಕ್ರಮ ನಮಗೆ ಏಪ್ರಿಲ್ 14ರಂದು ಪ್ರಾರಂಭ ಆಯಿತು. ಆ ದಿವಸ ನಮ್ಮ ಅಗ್ನಿಶಾಮಕ ಹುತಾತ್ಮ ದಿನಾಚರಣೆಯ ಕಾರ್ಯಕ್ರಮದೊಂದಿಗೆ ನಾವು ಈ ವೀಕನ್ನು ಪ್ರಾರಂಭ ಮಾಡಿದ್ವಿ. ಅದರ ನಂತರ 16ರಂದು ನಾವು ನಗರದಲ್ಲಿ ಮಂಗಳೂರಿನ ಪಾಂಡೇಶ್ವರ ಮತ್ತು ಕದ್ರಿ ಅಗ್ನಿಶಾಮಕ ಠಾಣೆ ಹಾಗೆ ನಮ್ಮ MCF ಮತ್ತು MRPL ಅವರ ಸಹಭಾಗಿತ್ವದಲ್ಲಿ ಒಂದು ರ್ಯಾಲಿಯನ್ನು ಕೂಡ ಆಯೋಜನೆ ಮಾಡಿದ್ವಿ. ವಿವಿಧ ಅಗ್ನಿಶಾಮಕ ವಾಹನಗಳು ಮತ್ತು ಸಿಬ್ಬಂದಿಗಳು ಘಟಕಗಳಿಂದ ನಾವು ಎಲ್ಲರನ್ನು ಕರೆಸ್ಕೊಂಡು ಮಂಗಳೂರು ನಗರದಲ್ಲಿ ಒಂದು ಅಗ್ನಿಶಾಮಕ ಸೇವಾ ಸಪ್ತಾಹದ ಒಂದು ರ್ಯಾಲಿಯನ್ನು ಮತ್ತು ಆ ಸಂದರ್ಭದಲ್ಲಿ ಒಂದಷ್ಟು ಜಾಗೃತಿ ವಿಷಯಗಳನ್ನು ಕೂಡ ಜನರಿಗೆ ತಲುಪಿಸೋಕ್ಕೆ ಪ್ರಯತ್ನ ಪಟ್ಟಿದ್ವಿ. ಆ ಬಳಿಕ ಈ ವಾರ ಪೂರ್ತಿ ನಾವು ಸುಮಾರು 20-25 ಕಡೆಗಳಲ್ಲಿ ಬೇರೆ ಬೇರೆ ವಿಭಾಗಗಳು, ಪೆಟ್ರೋಲ್ ಪಂಪ್ಗಳಿರ್ಬೋದು, ಥಿಯೇಟರ್ಗಳಿರ್ಬೋದು, ವಿವಿಧ ರೀತಿಯ ವಾಣಿಜ್ಯ ಸಂಕೀರ್ಣಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಶಾಲೆಗಳಿರ್ಬೋದು, ಇಂಥ ಜಾಗಗಳಲ್ಲಿ ನಾವು ನಮ್ಮ ಎಲ್ಲ ಜಿಲ್ಲೆಯ ಸುಮಾರು 7 ಅಗ್ನಿಶಾಮಕ ಠಾಣೆಗಳ ಅಧಿಕಾರಿ ಸಿಬ್ಬಂದಿಯವರು ಕೂಡ ಬೇರೆ ಬೇರೆ ಜಾಗಗಳಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮಗಳು, ಅಗ್ನಿಶಾಮಕ ಉಪನ್ಯಾಸ ತರಗತಿಗಳು, ಅದೇ ರೀತಿ ಅಣಕು ಪ್ರದರ್ಶನಗಳನ್ನು ಮಾಡ್ತಾ ಇದ್ದಾರೆ. ಸೊ ಇವತ್ತು ಈ ಕಾರ್ಯಕ್ರಮ ಕೊನೆ ದಿವಸದಲ್ಲಿ ನಡೀತಾ ಇದೆ. ಹಾಗೆ ಸಾಕಷ್ಟು ವಿಷಯಗಳನ್ನು, ಮಾಹಿತಿಗಳನ್ನು, ಉನ್ನತ ಕರಪತ್ರಗಳನ್ನು ಸಾರ್ವಜನಿಕರಿಗೆ ಅಲ್ಲಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ನಮ್ಮ ತುರ್ತು ಸಂದರ್ಭದಲ್ಲಿ ನಮ್ಮನ್ನು ಸಂಪರ್ಕಿಸಬೇಕಾದ್ರೆ ಯಾವ ಥರ ಸಂಪರ್ಕಿಸಬೇಕು, ಎಲ್ಲ ತಾಲೂಕು ಅಗ್ನಿಶಾಮಕ ಠಾಣೆಗಳಿಗೆ ಕೂಡ ಅಲ್ಲಿದ್ದೇ ಆದಂಥ ಲ್ಯಾಂಡ್ಲೈನ್ ನಂಬರ್ ಇದೆ. ಬಟ್ ಸಾರ್ವಜನಿಕರು ಯಾವುದೇ ತುರ್ತು ಸಂದರ್ಭದಲ್ಲಿ 112ಕ್ಕೆ ಕರೆ ಮಾಡಿದರೆ 112 112ಕ್ಕೆ ಕರೆ ಮಾಡಿದರೆ ನಮಗೆ ಅಲ್ಲಿಂದ ಮಾಹಿತಿಗಳು ಬರ್ತದೆ. ಕಾಳಿಂಗ ಸರ್ಪ ಪೆರ್ಮರಿನಿ ನಂಗಿದಿನ ಇಸೇಸ ಸಂಗತಿ ಬೆಳ್ತಂಗಡಿ ತಾಲೂಕದ ಪಿಲ್ಯಡ್ ನಡೆತದಂಡ. ಪೆರ್ಮರಿನ ಕಕ್ಕಿನಿಡ್ದು ಬೊಕ್ಕ ಉರಗ ರಕ್ಷಕರು ಸ್ನೇಕ್ ಅಶೋಕ್ ಕಾಳಿಂಗ ಸರ್ಪನ್ ಪತದ ಕಾಡು ಇಲಾಖೆಗೂ ಕೊಡ್ದು ಅಕ್ಲೈನ್ ಕಾಡಿಗೆ ಬಿಡ್ತೇರು. ಮಾಮಲ್ಲ ಕಾಳಿಂಗ ಸರ್ಪೆ ಪೆರ್ಮರಿನ ನಿಂಗದಿನ ಇಸೇಸ ಸಂಗತಿ ಬೆಳ್ತಂಗಡಿ ತಾಲೂಕದ ಪಿಲ್ಯಾಡ್ ನಡೆತದಂಡ. 14 ಅಡಿ ಉದ್ದದ ಕಾಳಿಂಗ ಸರ್ಪೆ 9 ಅಡಿ ಉದ್ದದ ಪೆರ್ಮರಿನ ನಿಂಗಿದಿನವು ಅಲ್ಪದಕ್ಲನ ಮೊಬೈಲ್ಡ್ ಸುದ್ದಿಯಾದ 400 ಪದರ್ದಂಡ. ಊರುದಕ್ಲು ಈ ಬಗೆಟ್ ಕಾಡು ಇಲಾಖೆಗೆ ಮಾಹಿತಿ ಕೊಡ್ದು ಉರಗ ರಕ್ಷಕ ಪನ್ಪುನ ಪುದರ್ಪಡೆಯನ ಬೆಳ್ತಂಗಡಿದ ಸ್ನೇಕ್ ಅಶೋಕರನ ಜಾಗೆಗೆ ಬರ್ಪಾಯಿರ. ಪೆರ್ಮರಿನ ನಿಂಗದ ಕಾಳಿಂಗ ಸರ್ಪೆ ಐನ ಬಂಜೆಡ್ದು ಪಿದೈ ಪಾಡ್ದಂಡ. ಐಡ್ದು ಬೊಕ್ಕ ಸ್ನೇಕ್ ಅಶೋಕ್ ಕಾಳಿಂಗನ್ ಪತ್ತದ ಕಾಡು ಇಲಾಖೆಗೂ ಕೊಡ್ದು ಐನ ಕಾಡಿಗೆ ಬಿಡ್ತುಂಡು. ಆಂಡ ಪೆರ್ಮರಿದ ಜೀವ ಪೂತುಂಡು. ಕಾಡು ಇಲಾಖೆದಕ್ಲು ಪೆರ್ಮರಿನ ಕೌಂತೇರು. ಟೀಮ್ ಪರಶುರಾಮ್ ಕುಡ್ಲ ಯಕ್ಷ ಅಭಿಮಾನಿಗಳು ಮಕ್ಕಳನ್ನ ನೆಲೆಟ್ಟು ಬುಧವಾರ ರಾತ್ರಿ ಕುಡ್ಲದ ಕದ್ರ ಮೈದಾನಡು ಶ್ರೀದೇವಿ ಮಹಾತ್ಮೆ ಆಟ ನಡತಂಡ. ಪಾವಂಜೆ ಮೇಳದಕ್ಲು ಈ ಪ್ರಸಂಗನು ಗೊಬುತ್ತೋಜಾಯರು. ಯಕ್ಷಗಾನದ ಚೆಂಡಸರ ಮೇಳದ ಅಬ್ಬರ ತುಳುನಾಡು ಟೊರ್ಮೆಲ ನೆಗೆತ ತೋಜೊಂದುಂಡು. ದೀಪಾವಳಿ ತುಡಾರ ಪರ್ಬುಡ್ದು ಬೊಕ್ಕ ತಿರ್ಗಾಟಗು ಪಿತಾಡ್ದಿನ ಆಟದ ಮೇಳಲು ಎತ್ತ ಈ ವರ್ಷದ ಅಖೀರಿದ ಹಂತೊಡುಲ್ಲ. ಪಗ್ಗು ತಿಂಗಳು ಮಗರಂಡ ಬರ್ಪನ ತಿಂಗಳು ಬೇಸ್ಯದ ಪತ್ತು ಪೋಪನ ಪತ್ತನಾಜೆಗ್ ಆಟದ ಮೇಳಲು ಗೆಜ್ಜೆಗಿರ್ಪರ ನನ್ನ ಒಂಜಿ ತಿಂಗಳು ಮಾತ್ರ ಒರಿದಂಡ. ಬುಧವಾರ ರಾತ್ರಿ ಕುಡ್ಲದ ಕದ್ರಾ ಮೈದಾನಡು ಟೀಮ್ ಪರಶುರಾಮ ಕುಡ್ಲ ಯಕ್ಷಾಭಿಮಾನುಲು ಶ್ರೀದೇವಿ ಮಹಾತ್ಮೆ ಆಟ ಮಲ್ತದಿದ್ದಾರೆ. ಭಾಗವತರೆ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಸಾರಥ್ಯಡು ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ನಾಗವ್ರಜ ಕ್ಷೇತ್ರ ಪಾವಂಜೆ ಮೇಳದಕ್ಲು ಈ ಪ್ರಸಂಗನು ಗುಬ್ಬು ತೋಜೆಯರು. ಊರ್ದ ಬುಕ್ಕ ಸುತ್ತಮುತ್ತಲ್ದ ಆಟದ ಅಭಿಮಾನಿಲು ಶ್ರೀದೇವಿ ಮಹಾತ್ಮೆ ಆಟ ತುಯ್ಯರು. ಅದಕ್ಕೆ ಹೊಂದಾಣಿಕೆಯಾಗುವಂತ ಹೆಸರು ನಿನಗಾಗಬೇಕು.
ಪೂರಕವಾಗುವಂತ ಹೆಸರಾಗಬೇಕು. ಅಣ್ಣ, ನಾನು ಮಧು. ನಿನಗೆ 2 ಅಕ್ಷರದ ಹೆಸರು, ನನಗೆ 1 ಅಕ್ಷರವಾದರೂ ಹೆಚ್ಚಿರಬೇಕು. ಖಂಡಿತ. ನಾನು ಮಧು, ನೀನು ಕೈಟಬ. ನಿನಗೆ 1ನೇ ಅಲೆಯಲ್ಲಿ ಸಾಕಾಗಲಿಲ್ಲ. ಇಲ್ಲ. 1ನೇ ಅಲೆಯಲ್ಲಿ ಆಗ್ಲಿಲ್ಲ. ಇಲ್ಲ. ನೀನು ಆಗ ಭಯಭೀತನಾದೆ. ಇಲ್ಲ. ಗಡಗಡ ಹೆದರಿದೆ. ಶಿರವ ಸಿಕ್ಕಿದಿರಿ ಕೈಯೊಳಗೆ. ಕೆಟ್ಟವ ಮಂಗ. ಅಯ್ಯ ನೀನ ನಿನ್ನ ಮುಸುಡ ಏನು ಪುರ ಇದ್ರೆ ಚಂದ ಇಲ್ವಾ? ಬಹಳ ಚಂದ ಇದ್ದಿ ಮಂಗನ ಹಾಗೆ. ನಿಮ್ಮ ಹಾಗೆ ಅಂತ ನನ್ನ ಹಾಗೇ ಆಗು. ಗೊತ್ತಾಯ್ತಲ್ಲ ಅಲ್ಲಿ ನಿನ್ನ ಅದೆಲ್ಲ ಗೊತ್ತುಂಟು. ಮದುವೆ ಆಗಿ ಮಾತ್ರ ಅಭ್ಯಾಸ. ಹೆಣ್ಣು ಮಕ್ಕಳನ್ನ ಬೇರೆಲ್ಲ ಅಭ್ಯಾಸ ಆಗಿದೆ. ಹೆಣ್ಣು ಮಕ್ಕಳನ್ನ ಹಾಗೆಲ್ಲ ಕರಿಬಾರ್ದು ಪುರ. ಶ್ರೀಮೆಣ್ಣೆ ನಾರಾಯಣ. ಅದು ನಿನ್ನ ಅಪ್ಪ. ಆ ನಾರಾಯಣನ ಸುದ್ದಿ ತೆಗೆಬೇಡ ನೀನು. ನಾರಾಯಣನ ಬಳಿಗೆ ಹೋಗುತ್ತೀಯಾ? ಇಷ್ಟುದ್ದ ನಾಲಗೆ ಹೊರಗಾಕಿ ಹೊರಗೆ ಹಾಕಿ ನಿಮ್ಮ ಗಂಡ ನನ್ನ ಗಂಡ ನನಗಿಂತ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ನನಗಿಂತ ವೈದ್ಯ ದೀಕ್ಷ ಬರುವುದಕ್ಕೆ ಕಾರಣ ಯಾರು? ಯಾರು? ಎಲ್ಲ ದೇವತೆಗಳೇ. ನನಗಿಂತ ಸ್ಥಿತಿ ಬರುವುದಕ್ಕೆ ನೀವೇ ಕಾರಣ, ನೀವೇ ಕಾರಣ. ನನ್ನ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾಡಿದಂತಹ ನಿಮ್ಮ ಕಣ್ಣಿನಲ್ಲಿ ರಕ್ತಮನ ಭರಿಸದ ಇದ್ದಾರೆ. ದಿಟ್ಟಿಸುತ್ತೆಯಾದಂತಹ ಮಾಲಿನಿ ನಾನಲ್ಲ, ಮಾಲಿನಿ ನಾನಲ್ಲ, ಮಗನೇ ಮಹಿಷ. ಕರುಣದಿ ನಮ್ಮನು ಮಾತಿ ತಾಯಿ ನಾವು ಮರಿಗೋಬೆವು. ಲೋಕಗಂಟಕನಾಗಿ ಮೆರೆಯುವಂತಹ ದುರುಳ ಜಯ ಜಯ. ಒಂದು ಹೆಜ್ಜೆ ಮುಂದಿರಿಸಿದೆಯಾದರೆ ಜಾಗ್ರತೆ. ವಿಧಿಯಿಂದ ವರವನ್ನು ಪಡೆದೆಯಾ? ಗೋ ಬ್ರಾಹ್ಮಣರಿಗೆ ಕಷ್ಟವನ್ನು ಕೊಟ್ಟೆಯಾ? ಋಷಿ ಮುನಿಗಳನ್ನು ಪೀಡಿಸಿದೆಯಾ? ಸ್ವರ್ಗಕ್ಕೆ ದಾಳಿ ಮಾಡಿದೆ ಕೆಟ್ಟವನೇ. ಜಯ ಜಯ ಹೇ ಮಂಜೇಶ್ವರ ತಾಲೂಕು ವರ್ಕಾಡಿದ ಚಾವಡಿ ಬಯಲ್ ಗುತ್ತು ಗಡುಪಾಡಿ ಇಲ್ಲಡ್ ಮಡಿಕತ್ತಾಯ ದೈವದ ಪೆರಪ ಪ್ರತಿಷ್ಠೆ ಏಪ್ರಿಲ್ 24 ಐತಾರ ಕಾಂಡೆ ಎನ್ಮರೇಕ್ ನಡ್ಪುಂಡು. ಆನಿ ಕಾಂಡೆ ಪತ್ತೇಕ್ ಧರ್ಮ ನೆಮುಗು ಕೈಲು ಕಡುಪುನ ಮೂರ್ತ 5 ಬೊಕ್ಕ ಬ್ರಹ್ಮ ಕಲಶ 25 ಸೋಮವಾರ ಕಾಂಡೆ ಪತ್ತೇಕ್ ಕುಟುಂಬದ ಧರ್ಮ ದೈವಲೆನ ಪೆರಪ ಪ್ರತಿಷ್ಠೆ ಅಟ್ಟಣೆ ಮಲ್ದಾಂದ್ ಗಡಿ ಪ್ರಧಾನಿರು ಉಮೇಶ್ ಭಂಡಾರಿ ಬೊಕ್ಕ ವರ್ಕಾಡಿ ಚಾವಡಿ ಬಯಲ್ ಗುತ್ತು ಗಡುಪಾಡಿ ಇಲ್ಲು ಕುಟುಂಬದಕ್ಲು ಪ್ರಕಟಣೆ ತೆರಿಪಾದಿರು. ಇತ್ತ ಕುಡರನಿತ ಮಲ್ಲ ಸುದ್ದಿಲು ಹಿರಿಯ ಡ್ರೈವರ್ಗೆ ಹೂವಪ್ಪ ಸೇರಿದ 20 ಜನ ಸರ್ಕಾರಿ ಬೇಲೆದಕ್ಲು ಅಧಿಕಾರಿಗಳಿಗೆ ಕುಡ್ಲಡ್ ಸರ್ವೋತ್ತಮ ಸೇವಾ ಪ್ರಶಸ್ತಿ ಕೊರ್ಪುನ ಲೀಸ್. ಕೊರೋನಾ ಸೀಕ್ ಪರಡೊಂದಿತ್ತಿನ ಪೊರ್ತುಡು ಸರ್ಕಾರಿ ಬೇಲೆದಕ್ಲು ಸಂದಾಯನ ಸೇವೆ ಮಲ್ಲ ಡಾಕ್ಟರ್ ರಾಜೇಂದ್ರ ಕಿವಿ. 2017 ಉಳ್ಳಲ್ಲ ಮುಖ್ಯ ಚೇರಿದ ಬಿಜೆಪಿ ಕಾರ್ಯಕರ್ತರು ಜುಬೈರ್ ನಕೀರ್ನ ಕೇಸ್ ತೀರ್ಪು ಮೂವರಿಗೆ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ. ವರ್ಗಾಯಿನ ಕುಡ್ಲದ ಸಂದೇಶ ಪ್ರತಿಷ್ಠಾನದ ನಿರ್ದೇಶಕರು ಫ್ರಾನ್ಸಿಸ್ ಅಸಿಸಿ ಡಿ ಅಲ್ಮೇಡರಿಗೆ ಕಡಪುರ್ದು ಕೊರ್ಪುನ ಲೀಸ್. ಕೊರೋನಾ ಸೀಕದ ಪೊರ್ತುಡು ಆನ್ಲೈನ್ ಸಂಗೀತ ಕಲ್ಪಾದ ಪ್ರತಿಷ್ಠಾನಗೂ ಕೀರ್ತಿ ಕನೆತನಾರು ಧರ್ಮಗುರು ಜೆ ಬಿ ಸಾಲ್ದಾನ.
ಟೀಮ್ ಪರಶುರಾಮ ಕುಡ್ಲ ಯಕ್ಷ ಅಭಿಮಾನಿಲಿಡ್ದು ಕುಡ್ಲದ ಖದ್ರ ಮೈದಾನಡು ಪಾವಂಜ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಆಟ ನಾಲ್ವೀರು ಕಲಾವಿದರಿಗೆ ತಮ್ಮನದ ಮರ್ಯಾದೆ. ಇಡಗಿನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೆಲು.